ಮಂಗಳೂರಿನ ಬೋಳಾರ ಸೂಪರ್ ಲೀಗ್ನ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾಟವು ನಗರದ ಬೋಳಾರದ ಎಮ್ಮೆಕೆರೆ ಮೈದಾನದಲ್ಲಿ ನಡೆಯಿತು. ಕಳೆದ 7 ವರ್ಷಗಳಿಂದ ಬೋಳಾರ ಸೂಪರ್ ಲೀಗ್ನ ವತಿಯಿಂದ ಫುಟ್ಬಾಲ್ ಪಂದ್ಯಾಕೂಟವು ನಡೆಸುತ್ತಿದ್ದು, ಇದೀಗ ಮಂಗಳೂರಿನ ಎಮ್ಮೆಕೆರೆ ಮೈದಾನದಲ್ಲಿ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾಟವು ಜನವರಿ 25ರಿಂದ ಫೆಬ್ರವರಿ 8ರವರೆಗೆ ನಡೆಯಲಿದ್ದು, ಗುರುವಾರದಂದು ಗೋನ್ಸಾಗಾ ಹಾಗೂ ಬಿಬಿ ಸಿಟಿ ಫುಟ್ಬಾಲ್ ತಂಡದ ನಡುವೆ ಫುಟ್ಬಾಲ್ ಪಂದ್ಯಾಟವು ನಡೆಯಿತು. ಇದರಲ್ಲಿ ಬಿಬಿ ಸಿಟಿ ಫುಟ್ಬಾಲ್ ತಂಡವು ಫೈನಲ್ ಹಂತಕ್ಕೆ ಪ್ರವೇಶಿಸಿದ್ರು. ಸಾವಿರಾರು ಫುಟ್ಬಾಲ್ ಪ್ರೇಮಿಗಳು ಜಮಾಯಿಸಿ ಫುಟ್ಬಾಲ್ ಪಂದ್ಯಾಟಕ್ಕೆ ಪ್ರೋತ್ಸಾಹಿಸಿದ್ರು. ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪ ನಿರ್ದೇಶಕರಾದ ಪ್ರದೀಪ್ ಡಿಸೋಜಾ, ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಿಎಂ ಅಸ್ಲಂ, ಕ್ರೀಡಾಭಿಮಾನಿ ಬಶೀರ್ ಬೋಳಾರ, ಸಂಯೋಜಕರಾದ ಇಂದ್ ಬೋಳಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಫೆಬ್ರವರಿ 8ರಂದು ಬೋಳಾರ ಸೂಪರ್ ಲೀಗ್ನ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾಟದ ಫೈನಲ್ ಹಂತ ನಡೆಯಲಿದೆ. This time we have 7 teams, or else we would have 5 teams. This time we have 7 teams. So today we have the qualifier round, which we have 2 matches for today. So it's like a festival every year. DSL year by year it's improving. This time we have a wonderful gallery set up all around people, and more than 2000 people gather every day, every night here. So that is a very privileged part, being a part of me being a local Bolarian and Emmekere. So that's a great privilege, and I'm really thankful to all the people, all the organizers who have been very support, especially Mr. Imdad Bolar and his crew members, and also the title sponsor Mr. Mohammad Hanif, to being the part of BSL. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.